ಆತ್ಮೀಯ ಪತ್ರಕರ್ತ ಮಿತ್ರರೇ, ಶ್ರೀ ಅಖಿಲ ಹವ್ಯಕ ಮಹಾಸಭಾ ಹವ್ಯಕರ ಅತ್ಯುನ್ನತ ಪ್ರಾತಿನಿಧಿಕ ಸಂಸ್ಥೆ. ಹವ್ಯಕ ಸಮಾಜದಲ್ಲಿ ಶ್ರೀ ಅಖಿಲ ಹವ್ಯಕ ಮಹಾಸಭೆಯಿಂದಾಗಿ ಕಳೆದ 81 ವರ್ಷಗಳಿಂದ ಹವ್ಯಕ ಮಹಾಸಭೆ ಆರಂಭ ಆಗಿ 81 ವರ್ಷ ಕಳೆಯಿತು. 81 ವರ್ಷ 4 ತಿಂಗಳಾದರೆ ಸಹಸ್ರ ಚಂದ್ರ ದರ್ಶನ ಅಂತ ಶಾಸ್ತ್ರ ಪ್ರಕಾರ ಹೇಳ್ತಾರೆ. ಷಷ್ಠಬ್ದಿ ಭೀಮರಥ ಶಾಂತಿ ಇರುವಾಗೆ 81 ವರ್ಷ ಕಳೆದಾಗ ಸಹಸ್ರ ಚಂದ್ರ ದರ್ಶನದ ಶಾಂತಿ ಪರ್ವಕಾಲ ಹವ್ಯಕ ಮಹಾಸಭೆ ಆ ಸಂದರ್ಭದಲ್ಲಿದೆ. ಹವ್ಯಕ ಮಹಾಸಭೆ ವಿಶೇಷತೆ ಏನು ಅಂತ ಹೇಳಿದರೆ, ಸ್ವಾತಂತ್ರ್ಯ ಬರೋದಕ್ಕಿಂತ 4 ವರ್ಷ ಮೊದಲೇ, ಅಂದರೆ ಬ್ರಿಟಿಷರು ನಮ್ಮನ್ನು ಆಳ್ತಾ ಇರೋ ಸಮಯದಲ್ಲಿ ಈ ಸಂಸ್ಥೆ ಅಧಿಕೃತವಾಗಿ ರಿಜಿಸ್ಟ್ರೇಷನ್ ಆಗಿ ಕೆಲಸ ಮಾಡ್ತಾ ಇರುವಂಥದ್ದು, ಸಮಾಜಮುಖಿಯ ಕೆಲಸ ಮಾಡ್ತಾ ಇರೋದು. ಹಾಗಾಗಿ ತುಂಬ 81 ವರ್ಷಗಳ ಸುದೀರ್ಘ ಕಾಲದಲ್ಲಿ ಬೇರೆ ಬೇರೆ ಚಟುವಟಿಕೆ ಜೊತೆಗೆ ಈಗ 3ನೇ ವಿಶ್ವ ಹವ್ಯಕ ಸಮ್ಮೇಳನವನ್ನು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಹಮ್ಮಿಕೊಳ್ತಾ ಇದ್ದೇವೆ. ಇದರಲ್ಲಿ 8 ಗೋಷ್ಠಿಗಳು ಈ ಸಮ್ಮೇಳನದಲ್ಲಿ ಮಾಡಲಿಕ್ಕಿದೆ. ಅದರಲ್ಲಿ 18 ವಿಷಯಗಳ ಬಗ್ಗೆ ಚಿಂತನ ಮಂಥನ, ಅಂದರೆ ಹವ್ಯಕ ಸಮಾಜ ಇವತ್ತು ಎದುರಿಸ್ತಾ ಇರುವ ಸವಾಲುಗಳು, ಕಷ್ಟಗಳು, ತೊಂದರೆಗಳು, ಹಾಗೆ ಮುಂದಿನ ದಾರಿ ಹೇಗೆ, ಇಲ್ಲಿ ತನಕ ನಡೆದು ಬಂದ ಪಥ ಹೇಗಿದೆ, ಇದರ ಬಗ್ಗೆ ಎಲ್ಲ ವಿಮರ್ಶೆಗಳು ನಡೀಲಿಕ್ಕಿದೆ. ಇದರ ಜೊತೆಯಲ್ಲಿ ಹವ್ಯಕ ಸಮಾಜದ ಕೆಲವೊಂದಷ್ಟು ವಿಶೇಷತೆಗಳಿದೆ, ಅದನ್ನು ಜಗತ್ತಿಗೆ ಪರಿಚಯಿಸುವಂಥ ಅಥವಾ ತೋರಿಸುವಂಥ ಒಂದು ಸಮ್ಮೇಳನ ಆಗಿ ಮಾಡ್ತಾ ಇದೆ. ಇದರಲ್ಲಿ ಹವ್ಯಕರ ವಿಶಿಷ್ಟವಾದ ಕೆಲವೊಂದಷ್ಟು ವಿಷಯಗಳು ಅಂತ ಹೇಳಿದರೆ, ಒಂದು ಭಾಷೆ, ಹವ್ಯಕ ಭಾಷೆ ಅಂತ ಹೇಳೋದು ಹವ್ಯಕರಿಗಷ್ಟೇ ಸೀಮಿತವಾಗಿರುವಂಥ ಒಂದು ವಿಶೇಷ ಭಾಷೆ. ಅದರಲ್ಲೂ 5-6 ವಿಧಗಳಿದೆ. ಕೇವಲ ಒಂದು ಪ್ರಾಂತ್ಯದಲ್ಲಿ, ಈಗ ಪುತ್ತೂರಿನಲ್ಲಿ ಏನು ಹವ್ಯಕ ಭಾಷೆ ಇದೆ, ಸುಳ್ಳಿಯ ಕಡೆ ಇನ್ನೊಂದು ಸ್ವಲ್ಪ ವ್ಯತ್ಯಾಸ ಇದೆ ಹವ್ಯಕ ಭಾಷೆಗೆ. ಅದೇ ಕಾಸರಗೋಡು ಸೈಡ್ನಲ್ಲಿ ಕುಂಬಳೆ ಸೀಮೆ ಹವ್ಯಕ ಭಾಷೆ ಅಂತ ಹೇಳ್ತೇವೆ, ಅಲ್ಲಿ ಬೇರೆ ಟೈಪ್ ಇದೆ. ಉತ್ತರ ಕನ್ನಡದಲ್ಲಿ ಇನ್ನೊಂದು ರೀತಿ ಇದೆ, ಶಿವಮೊಗ್ಗದಲ್ಲಿ ಬೇರೆ ರೀತಿಯಲ್ಲಿದೆ. ಕೇವಲ ಭಾಷೆ ಇರೋದು ಮಾತ್ರ ಅಲ್ಲ, ಈ ಜಾತಿಗೆ ಸೀಮಿತವಾಗಿ ಒಂದು ಭಾಷೆ ಇರುವಂಥದ್ದು ಅಂತ ಹೇಳಿದ್ರೆ ಹವ್ಯಕ ಕಮ್ಯುನಿಟಿಗೆ ಇಲ್ಲಿ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ. ಬೇರೆ ಈಗ ನೀವು ಯಾವುದೇ ಭಾಷೆ ತಗೊಂಡು ಅದನ್ನು ಬೇರೆ ಬೇರೆ ಜಾತಿಯವರು ಬಳಸ್ತಾರೆ. ಈ ಹವ್ಯಕ ಭಾಷೆ ಮಾತ್ರ ಹವ್ಯಕರಿಗೆ ಸೀಮಿತವಾಗಿರುವಂಥದ್ದು. ಅದರಲ್ಲೂ ಈ ಭಾಷೆಯಲ್ಲಿ ಅನೇಕ ಕೃತಿಗಳೆಲ್ಲ ಬಂದಿದೆ, ಪುಸ್ತಕಗಳು. ಹಾಗೆ ಹವ್ಯಕ ಮಹಾಸಭೆಯಲ್ಲಿ ಸುಮಾರು 6,000 ಪುಸ್ತಕಗಳ ಸಂಗ್ರಹ ಇದೆ. ಒಂದು ಹವ್ಯಕ ಭಾಷೆಯಲ್ಲಿರುವಂಥದ್ದು, ಅಥವಾ ಹವ್ಯಕರ ಬಗ್ಗೆ ಇರುವುದು, ಅಥವಾ ಹವ್ಯಕರಿಗೆ ಬರೆದಿರುವಂಥ 6,000ಕ್ಕೂ ಹೆಚ್ಚು ಪುಸ್ತಕಗಳು ಮಹಾಸಭೆಯಲ್ಲಿದೆ. ಅದರ ಎಕ್ಸಿಬಿಷನ್ ಕೂಡ, ಪ್ರದರ್ಶನ ಕೂಡ ಈ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಮಾಡ್ತಾ ಇದೆ. ಇನ್ನೊಂದು ಕಲೆ, ಹವ್ಯಕರಲ್ಲಿ ಕಲೆ ಅಂತ ಹೇಳುವಂಥದ್ದು ತುಂಬ ಸಿರಿವಂತಿಕೆಯಿಂದ ಬಂದಿರುವಂಥದ್ದು. ಹಾಗಾಗಿ ಅದರಲ್ಲೂ ಯಕ್ಷಗಾನ ಕ್ಷೇತ್ರದಲ್ಲಿ ಪ್ರಖ್ಯಾತ ಕಲಾವಿದರೆಲ್ಲ ಹವ್ಯಕ ಕಲಾವಿದರೇ, ತುಂಬ ಕಲಾವಿದರು. ಮತ್ತು ತಾಳಮದ್ದಳೆ ಕ್ಷೇತ್ರದಲ್ಲೂ ಹವ್ಯಕ ಕಲಾವಿದರೇ ಇದ್ದಾರೆ. ತೆಂಕುತಿಟ್ಟಿರಲಿ, ಬಡಗುತಿಟ್ಟಿರಲಿ, ಎಲ್ಲದರಲ್ಲೂ ಹವ್ಯಕರಿದ್ದಾರೆ. ಹಾಗೆ ಅವರನ್ನೆಲ್ಲ, ಶ್ರೇಷ್ಠ ಕಲಾವಿದರನ್ನೆಲ್ಲ ಒಟ್ಟು ಸೇರಿಸಿ ಒಂದು ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಾರ್ಯಕ್ರಮ ಈ ಸಮ್ಮೇಳನದಲ್ಲಿ ನಡೀಲಿಕ್ಕಿದೆ. ಎಲ್ಲ ಬೇರೆ ಬೇರೆ ಮೇಳಗಳಲ್ಲಿರ್ಬೋದು ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿರ್ಬೋದು, ಅವರೆಲ್ಲ ಬೇರೆ ಬೇರೆ ಮೇಳಗಳಲ್ಲಿದ್ದವನ್ನೆಲ್ಲ ಒಟ್ಟು ಸೇರಿಸಿ ಒಂದು ಯಕ್ಷಗಾನ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದೆ. ಹಾಗೆ ಭರತನಾಟ್ಯ ಮತ್ತು ಬೇರೆ ಬೇರೆ ನೃತ್ಯ ಪ್ರಕಾರಗಳಲ್ಲಿ ತೊಡಗಿಸಿಕೊಂಡಿರೋವನ್ನೆಲ್ಲ ಸೇರಿಸಿ ಒಂದು ನಾಟ್ಯ ವೈಭವವನ್ನು ಒಂದು 2 ಗಂಟೆಯ ಕಾರ್ಯಕ್ರಮ ನಡೆಸ್ತಾ ಇದೆ. ಶಾಸ್ತ್ರೀಯ ಸಂಗೀತ ಮತ್ತು ಹಿಂದೂಸ್ತಾನಿ ಮತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತದ, ಇಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಹೆಚ್ಚು ಕರ್ನಾಟಕ ಶಾಸ್ತ್ರೀಯ ಸಂಗೀತ ನೃತ್ಯವರು ಇರುವಂಥದ್ದು. ಉತ್ತರ ಕನ್ನಡದಲ್ಲಿ ಪ್ರಖ್ಯಾತ ಹಿಂದೂಸ್ತಾನಿ ಗಾಯಕರಿದ್ದಾರೆ ಹವ್ಯಕರಲ್ಲಿ. ಹಾಗೆ ಎಲ್ಲರನ್ನು ಒಟ್ಟು ಸೇರಿಸಿ ಆ ಕಾರ್ಯಕ್ರಮ ಇರ್ತದೆ. ಆಮೇಲೆ ಭಾವಗೀತೆ, ಇದರಲ್ಲೂ ಸುಪ್ರಸಿದ್ಧ ಗಾಯಕರು ತುಂಬ ಜನ ಹವ್ಯಕರಿದ್ದಾರೆ. ಅವರನ್ನೆಲ್ಲ ಸೇರಿಸಿಕೊಂಡು ಒಂದು ಭಾವ ಸಂಗಮ ಅಂತ ಕಾರ್ಯಕ್ರಮ. ಹೀಗೆ ಬೇರೆ ಬೇರೆ ಪ್ರಕಾರದ, ಮತ್ತು ಈ ತಾಳವಾದ್ಯಗಳು, ಬೇರೆ ಬೇರೆ ಮೃದಂಗ ಇರ್ಬೋದು ಅಥವಾ ಚೆಂಡೆ ಇರ್ಬೋದು, ತಬಲ ಇರ್ಬೋದು, ಹೀಗೆ ಬೇರೆ ಬೇರೆ ಪರ್ಕಷನ್ ಇನ್ಸ್ಟ್ರೂಮೆಂಟ್ಗಳೆಲ್ಲ ಬಾರಿಸುವವರು ತುಂಬ ಜನ ಇದ್ದಾರೆ. ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ಕನ್ನು ಅಳವಡಿಸ್ಕೊಂಡಿರುವವರು, ಅವ್ರನ್ನೆಲ್ಲ ಸೇರಿಸಿ ಒಂದು ತಾಳವಾದ್ಯ ವೈಭವ, ವಾದ್ಯ ವೈಭವ ಅಂತ ಮಾಡ್ತಾ ಇದೆ. ಆ ಕಾರ್ಯಕ್ರಮ ಇರ್ತದೆ. ಹೀಗೆ ಕಲೆಗೆ ಸಂಬಂಧಪಟ್ಟಾಗ ಅನೇಕ ಕಾರ್ಯಕ್ರಮಗಳು ಅರಮನೆ ಮೈದಾನದಲ್ಲಿ ನಡೆಯಲಿಕ್ಕಿದೆ. ಇನ್ನು ಹವ್ಯಕರು ಮೂಲತಃ
ಯಜ್ಞ ಯಾಗಾದಿಗಳನ್ನು ಮಾಡಿ ಹವ್ಯಕರು ಅಂತ ಹೇಳೋ ಒಂದು ಆ ಕಮ್ಯುನಿಟಿ ಹುಡ್ಕೊಂಡದ್ದೇ ಅದರಿಂದ. ಹಾಗಾಗಿ ಅಲ್ಲಿ ಯಜ್ಞಗಳು 3 ದಿವಸ ಕೂಡ ಕೆಲವೊಂದು ಸಾಂಕೇತಿಕವಾಗಿ ಕೆಲವೊಂದಷ್ಟು ಯಜ್ಞಗಳು ಅರಮನೆ ಮೈದಾನದಲ್ಲಿ ನಡೀಲಿಕ್ಕಿದೆ. ಹಾಗೆ ಹವ್ಯಕರು ಮಾಡುವಂಥ ಬೇರೆ ಬೇರೆ ವಿಶೇಷ ಪೂಜೆಗಳು, ಆ ಪೂಜೆಗಳನ್ನು ಅಲ್ಲಿ ಮಾಡಿ ಅದನ್ನು ಜನರೆಲ್ಲ ನೋಡುವ ರೀತಿಯಲ್ಲಿ, ಮತ್ತು ಅದು ಯಾವ ಉದ್ದೇಶಕ್ಕಾಗಿ ಮಾಡ್ತದೆ ಆ ಪೂಜೆಗಳನ್ನು, ಅದರ ಉಪಯೋಗ ಏನು, ಹೀಗೆ ಈ ರೀತಿಯಲ್ಲಿ ಅದರ ಮಾಹಿತಿಯನ್ನು ಕೊಟ್ಟು ಅದು ನಡೀಲಿಕ್ಕಿದೆ. ಇನ್ನೊಂದು ಹವ್ಯಕರ ವಿಶೇಷ ಏನಂತಂದರೆ ಪಾಕ, ಅಡುಗೆಗೆ ಸಂಬಂಧಪಟ್ಟಾಗ ಅನೇಕ ರುಚಿಗಳು ಹವ್ಯಕರದ್ದೇ ಆದ್ದಿದೆ. ಹಾಗೆ ಅದನ್ನೆಲ್ಲ ಜನತೆಗೆ ಆ ಸವಿರುಚಿಯನ್ನು ದೃಢಪಡಿಸಲಿಕ್ಕೆ ಹವ್ಯಕ ಪಾಕೋತ್ಸವ ಅಂತ ಹೇಳೋದನ್ನು ಮಾಡ್ತಾಯಿದೆ. ಅದು ತುಂಬ ದೊಡ್ಡ ಮಟ್ಟದಲ್ಲಿ ಪಾಕೋತ್ಸವ ಕೂಡ ನಡೆಯಲಿಕ್ಕಿದೆ. ಎಲ್ಲ ಜನರು ಬಂದು ಹವ್ಯಕರ ಅಡುಗೆ ರುಚಿಯನ್ನು ನೋಡ್ಕೊಂಡು ಹೋಗ್ಲಿಕ್ಕಾಗ್ತದೆ. ಇದಲ್ಲದೆ ಸಮ್ಮೇಳನದಲ್ಲಿ 3 ದಿವಸ ಕೂಡ ಊಟ ಉಪಚಾರ ಎಲ್ಲ ಉಚಿತವಾಗಿಯೇ ಇರ್ತದೆ ಎಲ್ಲರಿಗೂ ಕೂಡ ಬಂದವರಿಗೆಲ್ಲ. ಕಳೆದ 2ನೇ ವಿಶ್ವ ಹವ್ಯಕ ಸಮ್ಮೇಳನ 6 ವರ್ಷ ಹಿಂದೆ ನಡೆದಿತ್ತು. ಅದಕ್ಕೆ ಸುಮಾರು 75,000 ಜನ ಭಾಗವಹಿಸಿದ್ರು. ಈ ಬಾರಿ 1.5 ಲಕ್ಷ ಜನ ಭಾಗವಹಿಸ್ಬೋದು ಅಂತ ನಿರೀಕ್ಷೆ ಇದೆ. 3 ದಿನಗಳ ಕಾಲ ನಡೆಯುವಂಥದ್ದು. ಇನ್ನು ಉತ್ತರ ಕನ್ನಡದ ಭಾಗದಲ್ಲಿ ಈ ಅಡಕೆ ಕೃಷಿ ಜೊತೆಗೆ ಕಬ್ಬನ್ನು ಸ್ವಲ್ಪ ಬೆಳೆದು ಅಲ್ಲಿ ಆಲೆ ಮನೆ ಅಂತ ಮಾಡಿ ಕಬ್ಬಿನ ಹಾಲಿನಿಂದ ಬೆಲ್ಲ ಎಲ್ಲ ತಯಾರು ಮಾಡೋದೆಲ್ಲ ಮಾಡ್ತಾರೆ, ಜೋನಿ ಬೆಲ್ಲ ಇದೆಲ್ಲ ಮಾಡ್ತಾರೆ. ಹಾಗೆ ಅದನ್ನು ಅಲ್ಲಿ ಗಾಣ ಇದೆಲ್ಲ ಮಾಡಿ ಇಲ್ಲಿ ಕಬ್ಬಿನ ಹಾಲು ತೆಗೆದು ಅದನ್ನು ಜನರಿಗೆ ಕೊಡುವ ಹಾಗೆ, ಮತ್ತು ಅದನ್ನು ಬೆಲ್ಲ ಮಾಡೋದು ಹೇಗೆ ಅದೆಲ್ಲ ಪ್ರಾತ್ಯಕ್ಷಿಕ ಇದೆಲ್ಲ ಅಲ್ಲಿ ಮಾಡಲಿಕ್ಕಿದೆ. ಮತ್ತು ಹವ್ಯಕರ ಅಡಕೆ ಕೃಷಿಯನ್ನು ಮೇಯ್ನ್ ಮಾಡುವಂಥದ್ದು ಮುಖ್ಯ ಕೃಷಿ ಅಡಿಕೆ. ಹಾಗೆ ಅದರ ಬಗ್ಗೆ ಒಂದು ದೊಡ್ಡ ರೀತಿಯ ವಸ್ತು ಪ್ರದರ್ಶನ, ಜೊತೆಯಲ್ಲಿ ಯಕ್ಷಗಾನದ ವೇಷಭೂಷಣದ ಪ್ರದರ್ಶನ, ತೆಂಕುತಿಟ್ಟು ಮತ್ತು ಬಡಗುತಿಟ್ಟಿನ ಎಲ್ಲ ಬೇರೆ ಬೇರೆ ವೇಷಭೂಷಣಗಳ ಪ್ರದರ್ಶನ ಕೂಡ ಅರಮನೆ ಮೈದಾನ ನಡೆಯಲಿಕ್ಕಿದೆ. ಇನ್ನು ಗಾಯತ್ರಿ ಮಂತ್ರ ಅಂತ ಹೇಳಿದರೆ ಹವ್ಯಕರಿಗೆ ಮೂಲ ಮಂತ್ರ. ಈ ಗಾಯತ್ರಿ ಮಂತ್ರದ ಮಹಿಮೆಯನ್ನು ಜಗತ್ತಿಗೆ ಹೇಳುವಂಥ ಥೀಮ್ ಪಾರ್ಕ್ ಅಲ್ಲಿ ಅರಮನೆ ಮೈದಾನದಲ್ಲಿ ಮಾಡ್ತಾ ಇದೆ. ಅದರಲ್ಲಿ ಗಾಯತ್ರಿ ಮಂತ್ರದ ಮಹಿಮೆ ಮತ್ತು ಅದು ಯಾವ ರೀತಿಯಲ್ಲಿ ಅದನ್ನೆಲ್ಲ ಉಪನಯನ ಇರಲಿ, ಅದಕ್ಕೆ ಸಂಬಂಧಪಟ್ಟ ಸಂಸ್ಕಾರ ಎಲ್ಲ ಹೇಗೆ ಮಾಡ್ತದೆ, ಇದರ ಬಗ್ಗೆ ಎಲ್ಲ ಮಾಹಿತಿಯನ್ನು ಜನರಿಗೆ ಕೊಡುವಂಥ ಒಂದು ಥೀಮ್ ಪಾರ್ಕ್ ಅದನ್ನು ಕೂಡ ಮಾಡ್ತಾಯಿದೆ. ಆಮೇಲೆ ದನಗಳನ್ನು ಹವ್ಯಕರು ಪ್ರತಿ ಮನೆಗಳಲ್ಲೂ ತಂದಿರುವಂಥದ್ದು. ದೇಶಿ ಗೋತಳಿಯ ಸುಮಾರು 15ಕ್ಕೂ ಹೆಚ್ಚು ತಳಿಯ ಹಸುಗಳನ್ನು ಅಲ್ಲಿ ತಂದು ಅಲ್ಲಿ ಅದನ್ನು ಕೂಡ ಬೆಂಗಳೂರಿಗರಿಗೆ ಅಲ್ಲಿ ಬರುವವರಿಗೆಲ್ಲ ಪರಿಚಯ ಆದ ಹಾಗೆ ಆ ತಳಿಯ ಎಲ್ಲೆಲ್ಲಿಯ ತಳಿಯದು ದೇಶಿ ತಳಿ, ಅದರಿಂದ ಅದರ ಮಾಹಿತಿಯನ್ನು ಕೊಡುವಂಥ ಕಾರ್ಯಕ್ರಮ ಕೂಡ ಇರ್ತದೆ. ಇದರ ಜೊತೆಯಲ್ಲಿ ಭವ್ಯ ವೇದಿಕೆ ಅಂತ ಹೇಳುವ ಒಂದು ವೇದಿಕೆಯಲ್ಲಿ ನಿರಂತರವಾಗಿ 3 ದಿನ ಕೂಡ ಬೇರೆ ಬೇರೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಂದರೆ ಬೇರೆ ಬೇರೆ ಪ್ರೋಗ್ರಾಮ್ಗಳು, ನಾಟಕ, ನೃತ್ಯ ನಾಟಕಗಳು, ಆಮೇಲೆ ಯಕ್ಷಗಾನ ಪ್ರಸಂಗ, ಹೀಗೆ ಬೇರೆ ಬೇರೆ ಕಾರ್ಯಕ್ರಮ ನಡೀಲಿಕ್ಕಿದೆ. ಈ ಹವ್ಯಕ ವಿಶ್ವ ಸಮ್ಮೇಳನದ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದರೆ, ಸಾಮಾನ್ಯವಾಗಿ ಜಾತಿ ಸಮ್ಮೇಳನಗಳಲ್ಲಿ ಆ ಜಾತಿಯವರು ಮಾತ್ರ ಬಂದಿರ್ತಾರೆ, ಬೇರೆ ಜಾತಿಯವರಿಗೆ ಆಹ್ವಾನ ಅಂತ ಇರುವುದಿಲ್ಲ. ಈ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ 2ನೇ ಹವ್ಯಕ ಸಮ್ಮೇಳನ ಮಾಡಿದಾಗಲೇ ಅದನ್ನು ಮುಕ್ತವಾಗಿಟ್ಟು ಬೇರೆ ಜಾತಿಯವರೆಲ್ಲ ಬರುವ ಹಾಗೆ ನಾವು ಮಾಡಿತ್ತು. ಈ ಬಾರಿ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅಧ್ಯಕ್ಷತೆಗೆ ಅಥವಾ ಸನ್ಮಾನ ಮಾಡಲಿಕ್ಕೆ, ದಿಕ್ಸೂಚಿ ಭಾಷಣಕ್ಕೆ, ಇದಕ್ಕೆಲ್ಲ ಬೇರೆ ಬೇರೆ ಜಾತಿಯವರನ್ನೆಲ್ಲ ಕರೆದು ಎಲ್ಲರೂ ಸೇರಿಕೊಂಡು ಒಂದು ಮಾಡುವಂಥ ಒಂದು ಹಬ್ಬ ಆಗಿ ಮಾಡಬೇಕು ಅಂತ ಹೇಳೋದು ಹವ್ಯಕ ಮಹಾಸಭೆಯ ಉದ್ದೇಶ. ಅದೇ ರೀತಿಯಲ್ಲಿ ಮಾಡ್ತಾಯಿದೆ. ಜನರೆಲ್ಲ ಬಂದು ಈ ಹವ್ಯಕರ ಸಂಸ್ಕೃತಿ ಇದನ್ನೆಲ್ಲ ಪರಿಚಯ ಮಾಡಿಕೊಳ್ಳೋ ರೀತಿಯಲ್ಲಿ ಅಲ್ಲಿ ನೋಡ್ಕೊಳ್ಳಿಕ್ಕೆ, ಒಂದು ಕಣ್ತುಂಬಿಕೊಳ್ಳಿಕ್ಕೆ, ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಆಗುವ ರೀತಿಯಲ್ಲಿ ಅದನ್ನೆಲ್ಲ ಮಾಡ್ತಾಯಿದೆ. ಆಮೇಲೆ ಇನ್ನೊಂದು ಈ ಹವ್ಯಕರ ಆಹಾರದ ವಿಶೇಷತೆಗಳಲ್ಲಿ ಕೆಲವೊಂದಷ್ಟು ತುಂಬ ವಿಶೇಷವಾದ ಅಡುಗೆ ಯಾವುದಿದೆ ಅದರ ಫೋಟೋಗ್ರಫಿ ಅದರದ್ದು, ಮತ್ತು ಅದರ ಮಾಹಿತಿ ಹೇಗೆ ಆ ಅಡುಗೆಯನ್ನು ಮಾಡೋದು. ಈಗ ಉದಾಹರಣೆ ಕಾಯಿ ಹೋಳಿಗೆ, ಅದರ ಫೋಟೋಗ್ರಫಿ ಅಲ್ಲ, ಮತ್ತು ಅದನ್ನು ಮಾಡೋದು ಹೇಗೆ ಅಂತೆಲ್ಲ ಅದರ ವಿವರ, ಇದೆಲ್ಲ ಸೇರಿಸಿ ಒಂದು ದೊಡ್ಡ ಒಂದು ಪ್ರದರ್ಶನಿ ಮಾಡಲಿಕ್ಕಿದೆ. ಆಮೇಲೆ ಹವ್ಯಕರು ಪರಂಪರೆಯಿಂದಲೇ ಮನೆಯಲ್ಲಿ ಇಟ್ಕೊಂಡು ಬಂದಿರುವಂಥ ಬೇರೆ ಬೇರೆ ಈ ಮನೆಯಲ್ಲಿ ಇರುವಂಥ ಸಲಕರಣೆಗಳು ಬೇರೆ ಬೇರೆ ಪಾರಂಪರಿಕವಾಗಿ ಬಂದಿರುವಂಥದ್ದು, ಅದೆಲ್ಲ ಅದರ ಪ್ರದರ್ಶನ ಕೂಡ ಪಾರಂಪರಿಕ ವಸ್ತುಗಳ ಪ್ರದರ್ಶನ, ಅದನ್ನು ಕೂಡ ಈ ಹವ್ಯಕ ಸಮ್ಮೇಳನದಲ್ಲಿ ಮಾಡ್ತಾಯಿದೆ. ಕರಕುಶಲ ವಸ್ತುಗಳಿಗೆ ಸಂಬಂಧಪಟ್ಟ ಹಾಗೆ ಸ್ಪರ್ಧೆ ಮತ್ತು ಅವುಗಳ ಪ್ರದರ್ಶನ, ಮಳಿಗೆಗಳು 81 ಮಳಿಗೆಗಳು ಅದನ್ನು ಮಾಡಿ, ಮತ್ತು ಒಂದು 50 ಕಮರ್ಷಿಯಲ್ ಮಳಿಗೆಗಳು ಕೂಡ ಇರ್ತದೆ. ಈ ರೀತಿಯಲ್ಲಿ ಒಟ್ಟಾಗಿ ಎಲ್ಲರನ್ನು ಕೂಡ ಸೇರಿಸಿಕೊಂಡು ಹವ್ಯಕ ಸಂಸ್ಕೃತಿಯನ್ನು ಜನತೆಗೆ ಪರಿಚಯಿಸುವ ರೀತಿಯಲ್ಲಿ, ಮತ್ತು ಹವ್ಯಕರ ಆದರ್ಶಗಳೇನೆಲ್ಲ ಇದೆ ಅದು ಎಲ್ಲರಿಗೂ ತಲುಪಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ, ಮತ್ತು ಹವ್ಯಕರ ಸಂಘಟನೆ ಕೂಡ ಚೆನ್ನಾಗಿ ಇರಬೇಕು, ಆ ಮೂಲಕ ಎಲ್ಲರೂ ಕ್ಷೇಮವಾಗಿರಬೇಕು ಅಂತ ಹೇಳೋ ದೃಷ್ಟಿಯಿಂದ ಹವ್ಯಕ ಮಹಾಸಭೆ ಈ 3ನೇ ವಿಶ್ವ ಹವ್ಯಕ ಸಮ್ಮೇಳನವನ್ನು ಆಯೋಜಿಸಿದೆ. ತಾವೆಲ್ಲರೂ
ಈ ಸಮ್ಮೇಳನಕ್ಕೆ ಬರುವ ರೀತಿಯಲ್ಲಿ ಜನರನ್ನು ತಮ್ಮ ಮೂಲಕ ಜನರಿಗೆ ಆಹ್ವಾನವನ್ನು ಕೊಡ್ತಾ ಇದ್ದೇವೆ. ಎಲ್ಲರೂ ಪ್ರತಿಯೊಬ್ಬರು ಕೂಡ ಹವ್ಯಕರೆಲ್ಲ ಬರಬೇಕು ಅಂತ ನಮ್ಮದು ಆಶಯ. ಆಮೇಲೆ ಹವ್ಯಕರಲ್ಲದವರು ಕೂಡ ಎಲ್ಲರೂ ಬರಬೇಕು ಅಂತ ನಮ್ಮದು ಆಶಯ. ಎಲ್ಲರೂ ಬರಬೇಕು, ಎಲ್ಲರೂ ಸೇರಿಕೊಂಡು ಇದೊಂದು ಹಬ್ಬದ ರೀತಿಯಲ್ಲಿ ಇದನ್ನು ಆಚರಿಸಬೇಕು ಅಂತ ಹೇಳೋದು. ಕಳೆದ ಬಾರಿ ಕೂಡ ಸಮ್ಮೇಳನಕ್ಕೆ ಹವ್ಯಕರು ಮಾತ್ರ ಬಂದದ್ದಲ್ಲ, ಬೇರೆ ಜಾತಿಯವರೆಲ್ಲ ಬಂದರು, ಬೇರೆ ಧರ್ಮದವರು ಬಂದರು ಕಳೆದ ಬಾರಿ ಸಮ್ಮೇಳನಕ್ಕೂ. ಅದೇ ರೀತಿಯಲ್ಲಿ ಈ ಬಾರಿ ಕೂಡ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಬಂದು ಒಂದು ಹಬ್ಬವನ್ನು ಸಡಗರದ ರೀತಿಯಲ್ಲಿ ಹವ್ಯಕರ ಪರಂಪರೆಯನ್ನು ಒಂದು ಆಚರಣೆ ಮಾಡಬೇಕು ಅಂತ ಹೇಳೋದು ಶ್ರೀ ಅಖಿಲ ಹವ್ಯಕ ಮಹಾಸಭೆಯ ಬಯಕೆ. ಅದನ್ನು ಈ ಡಿಸೆಂಬರ್ನಲ್ಲಿ ಅರಮನೆ ಮೈದಾನದಲ್ಲಿ ಹಮ್ಮಿಕೊಂಡಿರುವಂಥ ಕಳೆದ ಬಾರಿ ಕೂಡ ಈಗ ಬಂದವರಿಗೆ ಸಾಮಾನ್ಯವಾಗಿ ಇಲ್ಲಿ ಪ್ರತಿ ಹವ್ಯಕ ಫ್ಯಾಮಿಲಿಯವರು ಕೂಡ ಎಲ್ಲ ಯಾರೊಬ್ಬರು ಬೆಂಗಳೂರಿನಲ್ಲಿ ಇದ್ದೇ ಇರ್ತಾರೆ, ರಿಲೇಟಿವ್ ಅಥವಾ ಒಂದು ಮನೆಯವರು ಇರ್ತಾರೆ ಅಥವಾ ರಿಲೇಟಿವ್ಸ್ ಇರ್ತಾರೆ ಅಥವಾ ಸಂಬಂಧಿಕರು. ಕಳೆದ ಬಾರಿ ಕೂಡ ಅದೇ ರೀತಿ ಮಾಡಿತ್ತು, ಎಲ್ಲ ರಿಲೇಟಿವ್ಸ್ ಮನೆಗೆ ಬಂದು ಉಳ್ಕೊಳ್ಳೋ ಹಾಗೆ ರಿಕ್ವೆಸ್ಟ್ ಮಾಡ್ಕೊಂಡಿತ್ತು. ಅದೊಂದು ಹಾಗೆ ಹೆಚ್ಚಿನವರು ಹಾಗೆ ಮಾಡ್ಕೊಂಡಿತ್ತು. ಎರಡನೇದು ಒಂದು 4 ಚೌಲ್ಟ್ರಿಗಳನ್ನು ಬುಕ್ ಮಾಡಿದ್ದೇವೆ. ಪ್ರತಿ ಚೌಲ್ಟ್ರಿಗಳಲ್ಲಿ ಸುಮಾರು 1,000 ಜನ ಎಲ್ಲ ರೆಕಮೆಂಡೇಟ್ ಆಗುವಾಗ ಒಂದು ಚೌಲ್ಟ್ರಿಗಳನ್ನು ಮಾಡ್ಕೊಂಡಿದೆ. ಅಲ್ಲಿ ಕೂಡ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಇದೆ. ಅದರಲ್ಲಿ ಮಹಾಸಭೆ ಕಟ್ಟಡಗಳಿದೆ, ಹಾಗೆ ಆ ರೀತಿಯಲ್ಲಿ ಬೇರೆ ಪರ್ಯಾಯ ವ್ಯವಸ್ಥೆಗಳಿದೆ. ಹಾಗೆ ಬರುವವರಿಗೆಲ್ಲ ಉಚಿತವಾಗಿ ಉಳ್ಕೊಳ್ಳಿಕ್ಕೆ ಕೂಡ ವ್ಯವಸ್ಥೆ ಇದೆ. ಇಲ್ಲ, ಅದಕ್ಕೆ ರಿಜಿಸ್ಟ್ರೇಷನ್ ಅಂತಿಲ್ಲ, ಮುಕ್ತವಾಗಿ ಯಾರು ಕೂಡ ಬರ್ಬೋದು, ಎಲ್ಲರೂ ಬರ್ಬೋದು, ಎಲ್ಲರೂ ಬರಬೇಕು ಅಂತೇಳಿ ನಮ್ಮ ಅಭಿನ್ನ. ಅಲ್ಲಿ ಬಂದವರಿಗೆ 3 ದಿವಸ ಕೂಡ 4 ಹೊತ್ತು ಊಟ ಉಪಚಾರ ಉಚಿತವಾಗಿ ಇರ್ತದೆ. ಅದಲ್ಲದೆ ಮತ್ತೆ ಬೇರೆ ತಿನ್ನಬೇಕು ಅಂತಿದ್ದರೆ ಪಾಕೋತ್ಸವ ಇದೆ, ಮತ್ತು ಕಬ್ಬಿನ ಇದು ಆಲೆಮನೆ ಇದೆ, ಮತ್ತೆಲ್ಲ ಸ್ಟಾಲ್ಗಳು ಬೇರೆ ಬೇರೆ ಇರೋದ್ರಿಂದ ಅಲ್ಲಿ ಕೂಡ ಎಲ್ಲ ಫುಡ್ಡಿನ ವ್ಯವಸ್ಥೆಗಳು ಇರ್ತದೆ. ನಿರಂತರವಾಗಿ ಆಹಾರದ ವ್ಯವಸ್ಥೆ, ಉಳ್ಕೊಳ್ಳೋ ವ್ಯವಸ್ಥೆ, ಕಾರ್ಯಕ್ರಮಗಳು ಎಲ್ಲವೂ ಇರ್ತವೆ. ಒಟ್ಟು 81 ಕರಕುಶಲ ಇದಕ್ಕೆ ಸಂಬಂಧಪಟ್ಟಾಗಿ ಮಳಿಗೆಗಳು ಹಾಕಲಿಕ್ಕಿದೆ. ಕಳೆದ ಬಾರಿ ನಾವು 75 ಅಂತ ಪ್ಲ್ಯಾನ್ ಮಾಡಿತ್ತು ಕಳೆದ ಸಮ್ಮೇಳನದಲ್ಲಿ, ಅದರ 125 ಆಗಿತ್ತು. ಹಾಗೆ ಈ ಬಾರಿ ಕೂಡ 81 ಪ್ಲ್ಯಾನ್ ಮಾಡಿದೆ, ಈಗ ಜಾಸ್ತಿ ಆಗ್ಬೋದು. ಅದಲ್ಲದೆ ಕಮರ್ಷಿಯಲ್ ಸ್ಟಾಲ್ ಅಂತ ಏನು ಹೇಳ್ತೇವೆ, ಆ ಫಿಕ್ಸೆಡ್ ಬಾಲ್ ಎಲ್ಲ ಹಾಕಿ ಮಾಡೋವಂಥದ್ದು, ಅದು 50 ಸ್ಟಾಲ್ಗಳು ಇರ್ತದೆ. ಅದು ಲೇಔಟ್ ಎಲ್ಲ ಇದರಲ್ಲಿದೆ, ಸುಮಾರು 50 ಸ್ಟಾಲ್ ಮೇಲೆ ಇದೆ. ಒಟ್ಟು 810 ಜನ ಸಂಚಾಲಕರನ್ನು ಮಾಡ್ಕೊಂಡಿದೆ, ಬೇರೆ ಬೇರೆ ಕಮಿಟಿಗಳನ್ನೆಲ್ಲ ಮಾಡಿ. ಅದೇ ಬುಕ್ಕಲ್ಲಿ ಈಗ ಪಬ್ಲಿಷ್ ಮಾಡಿಲ್ಲ ಇನ್ನು. ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಸಮ್ಮೇಳನದ ಗೌರವಾಧ್ಯಕ್ಷರಾಗಿರ್ತಾರೆ. ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಗೌರವಾಧ್ಯಕ್ಷರು. ಆಮೇಲೆ ಹೊರನಾಡು ಕ್ಷೇತ್ರದ ಅನ್ನಪೂರ್ಣೇಶ್ವರಿ ಕ್ಷೇತ್ರದ ಭೀಮೇಶ್ವರ ಜೋಶಿಯವರು ಮೊದಲ ಸಮ್ಮೇಳನಕ್ಕೆ ಗೌರವಾಧ್ಯಕ್ಷರಾಗಿದ್ದರು. ಅವರನ್ನು ಪೂರ್ವ ಸಮ್ಮೇಳನದ ಗೌರವಾಧ್ಯಕ್ಷರು ಇದಕ್ಕೆ ಕೂಡ ಇಟ್ಕೊಂಡಿದೆ. ಮಹಾಸಭೆ ಅಧ್ಯಕ್ಷರು ಇದಕ್ಕೆ ಕೂಡ ಅಧ್ಯಕ್ಷರಾಗಿರ್ತಾರೆ. ಮತ್ತೊಂದು ಪ್ರಧಾನ ಸಮಿತಿ ಅದನ್ನೆಲ್ಲ ಮಾಡ್ತಾಯಿದೆ. 810 ಜನ ಸಂಚಾಲಕರಿರ್ತಾರೆ, 1000ಕ್ಕೂ ಹೆಚ್ಚು ಕಾರ್ಯಕರ್ತರಿರ್ತಾರೆ. ಒಟ್ಟು ಎಲ್ಲವನ್ನು ಆರ್ಗನೈಸ್ ಮಾಡಿದ್ದೇವೆ. ಬೆಂಗಳೂರಿನಲ್ಲಿ ಆದ್ದರಿಂದ ಎಲ್ಲ ಈಗ ಊರಿನಿಂದ ಹವ್ಯಕರು ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದವರಲ್ಲ, ಒಂದು ದಕ್ಷಿಣ ಕನ್ನಡ ಅಥವಾ ಉತ್ತರ ಕನ್ನಡ, ಶಿವಮೊಗ್ಗ ಈ ಭಾಗಗಳಲ್ಲಿ ಅಥವಾ ಕಾಸರಗೋಡು ಈ 3-4 ಭಾಗಗಳಲ್ಲಿ ಹುಟ್ಟಿ ಬೆಳೆದವರು. ಹಾಗಾಗಿ ಅಲ್ಲಿ ಬೆಂಗಳೂರಿಗೆ ಬಂದಾಗ ಎಲ್ಲ ವ್ಯವಸ್ಥೆ ಚೆನ್ನಾಗಾಗಲಿಕ್ಕೆ ಅಷ್ಟು ದೊಡ್ಡ ಟೀಮನ್ನು ಮಾಡಿಕೊಳ್ತಾ ಇದೆ. ಅದನ್ನು ಗಂಟೆನಲ್ಲಿ ಈಗ ಈ ವಾರದಲ್ಲಿ ಮಾತಾಡ್ತಾ ಇದೆಯಲ್ಲ ಗೆಸ್ಟ್ಗಳೆಲ್ಲ, ಅದಕ್ಕೆಲ್ಲ ಬರೀ ಹವ್ಯಕರು ಮಾತ್ರ ಅಲ್ಲ, ಬೇಸಿಕ್ ಪ್ರೆಸೆಂಟೇಷನ್ ಹವ್ಯಕರದ್ದು ಇರ್ತದೆ. ಬಟ್ ಈ ದಿಕ್ಸೂಚಿ ಭಾಷಣದಲ್ಲಿ ಉದಾಹರಣೆಗೆ ರಮೇಶ್ ಅರವಿಂದ್ ಅವ್ರದ್ದು ಇನ್ನೊಂದು ಮುಖ್ಯವಾದ ಹೇಳಿಬಿಟ್ಟದ್ದು 7 ಕ್ಷೇತ್ರಗಳಲ್ಲಿ ತುಂಬ ಸಾಧನೆ ಮಾಡಿದಂಥ 81 ಜನರನ್ನು, ಪ್ರತಿಯೊಂದು ಕ್ಷೇತ್ರದ 81 ಜನರನ್ನು, ಅದರಲ್ಲಿ ಸಾಧಕ ರತ್ನ ಅಂತ ಹೇಳಿದ್ರೆ ಅದರಲ್ಲಿ ಮಿಕ್ಸೆಡ್ ಇರ್ತದೆ, ಎಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲಿ ಸೇರಿ ಇರ್ತದೆ. ಹವ್ಯಕ ಕೃಷಿ ರತ್ನ ಅಂತ ಹೇಳಿದ್ರೆ ಅದರಲ್ಲಿ ಕೃಷಿ ಮತ್ತು ಅದರ ಫೀಲ್ಡಿಗೆ ಸಂಬಂಧಪಟ್ಟ ಹಾಗೆ. ಆಮೇಲೆ ವಿದ್ಯಾರತ್ನ ಅಂದರೆ ಎಜುಕೇಷನ್ ಫೀಲ್ಡಲ್ಲಿ ಅಚೀವ್ ಮಾಡಿದವರಿಗೆ, ಶಿಕ್ಷಕ ರತ್ನ ಅಂತ ಶಿಕ್ಷಕರಾಗಿ ಅಥವಾ ಟೀಚರ್ಸ್ ಆಗಿ ಹಾಗೆ ಸೇವೆ ಸಲ್ಲಿಸಿದವರು. ಆಮೇಲೆ ಹವ್ಯಕ ವೇದರತ್ನ ಅಂತೇಳಿ ಪುರೋಹಿತರಾಗಿ ಅಥವಾ ವೈದಿಕ ವಿದ್ವಾಂಸರಾಗಿ ನಾಡಿನಲ್ಲಿ ತುಂಬ ಹೆಸರು ಮಾಡಿದವರು. ಆಮೇಲೆ ದೇಶರತ್ನ ಅಂತೇಳಿ ಯೋಧರು, ಹವ್ಯಕ ಯೋಧರು, ಮಿಲಿಟ್ರಿ ಏರ್ಫೋರ್ಸ್ನಲ್ಲಿ ಕೆಲಸ ಮಾಡ್ತಾ ಇರೋರು ಅಥವಾ ರಿಟೈರ್ ಆದವರು. ಕಳೆದ ಬಾರಿ 75 ಜನರಿಗೆ ಸನ್ಮಾನ ಮಾಡಿತ್ತು, ಈಗ 81 ಜನರಿಗೆ ಸನ್ಮಾನ ಇದೆ. ಈಗ ಒಟ್ಟು ಮತ್ತು ಸ್ಫೂರ್ತಿ ರತ್ನ ಅಂತ ಬೇರೆ ಬೇರೆ ಇಂಡಸ್ಟ್ರಿ ಫೀಲ್ಡಲ್ಲಿ ಇಂಡಸ್ಟ್ರಿಯಲಿಸ್ಟು ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ಸು, ಆಮೇಲೆ ಡಾಕ್ಟರ್ಸು,
ಮತ್ತು ಲಾಯರ್ಸ್, ಇಂಜಿನಿಯರ್ಸ್, ಹೀಗೆಲ್ಲ ಬೇರೆ ಬೇರೆ ಪ್ರೊಫೆಷನಲ್ಲಿರುವವರು ಅಂಥವರಿಗೆ ಹವ್ಯಕ ಸ್ಫೂರ್ತಿ ರತ್ನ ಅಂತ ಹಾಗೊಟ್ಟು 7 ವಿಭಾಗಗಳಲ್ಲಿ ಒಟ್ಟು 567 ಜನರಿಗೆ ಹವ್ಯಕ ರತ್ನ ಪ್ರಶಸ್ತಿಯನ್ನು ಕೊಡ್ತಾ ಇದೆ ಈಗ 7 ವಿಭಾಗಗಳಲ್ಲಿ 567 ಜನರಿಗೆ. ಮತ್ತು ಅದರಲ್ಲಿ ಅಪ್ಲಿಕೇಶನ್ ಹಾಕಿ ಪಡ್ಕೊಳ್ಳಿಕ್ಕಿಲ್ಲ ಯಾರು ಕೂಡ, ಬೇರೆ ಯಾರಾದರೂ ರೆಫರ್ ಮಾಡಬೇಕು ಆ ಹೆಸರನ್ನು. ಮತ್ತು ಕಮಿಟಿ ಮಾಡ್ಕೊಂಡಿದೆ, ಅವರು ಫೈನಲೈಸ್ ಮಾಡಿ ಹೌದು ಸ್ಕ್ರೂಟಿನಿ ಮಾಡಿ ಕೊಡ್ತಾರೆ. ನಾನು ಡಾಕ್ಟರ್ ಗಿರಿಧರ್ ಕಜೆ, ಹವ್ಯಕ ಮಹಾಸಭೆಯ ಅಧ್ಯಕ್ಷ. ಮತ್ತು ಶಿವಶಂಕರ್ ಭಟ್, ಹವ್ಯಕ ಮಹಾಸಭೆಯ ಮಾಜಿ ಉಪಾಧ್ಯಕ್ಷರು, ಈಗ ಡೈರೆಕ್ಟರ್. ಇವರು ರಮೇಶ್ ಭಟ್ ಸರಾವು, ಅವರು ಮಂಗಳೂರಿನವರು, ಅವರು ಕೂಡ ಹವ್ಯಕ ಮಹಾಸಭೆಯ ಡೈರೆಕ್ಟರ್. ಆಮೇಲೆ ರವಿನಾರಾಯಣ ಭಟ್ಟಾಜೆ, ಅವರು ಹವ್ಯಕ ಮಹಾಸಭೆಯ ನಿರ್ದೇಶಕರಾಗಿದ್ದಾರೆ. ಇವರು ಈಶ್ವರ ಭಟ್ ಕೂಡ, ಇವರು ಇಲ್ಲಿಯವರೇ ಹವ್ಯಕ ಮಹಾಸಭೆಯ ನಿರ್ದೇಶಕರಲ್ಲಿ ಅವರು. ಆಮೇಲೆ ರಾಜಗೋಪಾಲ ಕೈಪಂಗಳ ಅಂತ, ಅವರು ಕಾಸರಗೋಡಿನವರು, ಅವರು ಹವ್ಯಕ ಮಹಾಸಭೆಯ ನಿರ್ದೇಶಕರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.